ನಮಸ್ಕಾರ. ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬಿದ್ರ. ನಾನಿವತ್ತು ಒಂದು ಆರೋಗ್ಯಕರವಾದ ಅಡುಗೆಯನ್ನು ಮಾಡೋಣ ಅಂತ ಬಂದಿದ್ದೇನೆ. ಹಾಗೆ ನೋಡಿ, 4 ಲೋಟ ಅಕ್ಕಿ, ಕುಚ್ಚಲಕ್ಕಿಯನ್ನು ನೆನೆಸಿಟ್ಟಿದ್ದೇನೆ. 6ರಿಂದ 8 ಗಂಟೆ ನೆನೆಬೇಕಿದ್ದು. ಹಾಗೆ ನೆನೆದಿದೆ. ಇದನ್ನೀಗ ನೀರು ತೆಗೆದುಕೊಳ್ಬೇಕಿದ್ರಿಂದ ನೀರು ತೆಗೆದು ಮತ್ತು ಇದಕ್ಕೆ ಶುಂಠಿ, 4 ಕಾಯಿಮೆಣಸು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ನಾವು ರುಬ್ಬಿಕೊಳ್ಬೇಕು. ಸಣ್ಣ ರುಬ್ಬಿಕೊಳ್ಬೇಕು. ಅಂದರೆ ನಾವು ಕೈಯಲ್ಲಿ ತಟ್ಟೋದಾದರೆ ಸ್ವಲ್ಪ ದಪ್ಪ ಮಾಡಬೇಕು. ಇಲ್ಲದಿದ್ದರೆ ಸ್ವಲ್ಪ ನಾವು ಸೌಟಲ್ಲಿ ಹಾಕ್ಕೊಳ್ಳೋದಾದರೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಆಯಿತು. ಈಗ ಇದನ್ನು ರುಬ್ಬಿಕೊಳ್ಳೋಣ. ನನ್ನ ಅಡುಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ವಿಜಯ ಲಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಈಗ ಇದನ್ನು ರುಬ್ಬಿ ಆಯಿತು. ಈಗ ನೋಡಿ, ಇಷ್ಟು ದಪ್ಪ ಮಾಡ್ಕೊಂಡಿದ್ದೇನೆ. ಇದು ನಾನು ಸೌಟಲ್ಲಿ ಹಾಕುವ ಹಾಗೆ ಮಾಡ್ಕೊಂಡಿದ್ದೇನೆ. ಈಗ ನೀವು ಕೈಯಲ್ಲಿ ತಟ್ಟೋದಾದರೆ ಸ್ವಲ್ಪ ದಪ್ಪ ಮಾಡ್ಕೊಳ್ಬೋದು. ಈಗ ನೋಡಿ, ಈಗ ನಾನು ಕಟ್ ಮಾಡಿದಂಥ ನೀರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ, 2 ನೀರುಳ್ಳಿ, ಹಾಗೆ ತೆಂಗಿನ ತುರಿ, ಇಷ್ಟು ಇದು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ಈಗ ಇದಕ್ಕೆ 1 ಸ್ಪೂನು ಜೀರಿಗೆ ಹಾಕ್ಕೊಳ್ತಿದ್ದೇನೆ. ನಮಗೆ ಅದು ಎಷ್ಟು ಬೇಕೋ ಅಷ್ಟು ನಾವು ಸೇರಿಸ್ಕೊಳ್ಬೋದು. ಅದು ಇಷ್ಟೇ ಅಳತೆ ಅಂತ ಇಲ್ಲ. ಈಗ ನಾವು ಇದನ್ನು ಕಟ್ ಮಾಡಿದಂಥ ನೀರುಳ್ಳಿ ಇದು ಸೇರಿಸ್ಕೊಳ್ಳೋಣ. ನೀರುಳ್ಳಿ ಸೇರಿಸಿಕೊಂಡೆ. ಹಾಗೆ ಪುದೀನ, ಹಾಗೆ ಕೊತ್ತಂಬರಿ ಸೊಪ್ಪು, ಹಾಗೆ ತೆಂಗಿನ ತುರಿ ಮತ್ತು ಜೀರಿಗೆ, ಇದನ್ನು ಕೂಡ ಅದಕ್ಕೆ ಸೇರಿಸಿಕೊಳ್ಳೋಣ. ಇದನ್ನು ಈಗ ನಾವು ಚೆನ್ನಾಗಿ ಕಲಸಿಕೊಳ್ಳಬೇಕು. ಚೆನ್ನಾಗಿ ಕಲಸಿಕೊಳ್ಳೋಣ. ನೋಡಿ, ಹೀಗೆ ಚೆಂದ ಕಲಸಿಕೊಂಡು ನಾವು ಇದನ್ನು ಹಾಕುವಂಥದ್ದು. ಗ್ಯಾಸ್ ಹಂಚಿ ಇಟ್ಕೊಂಡಿದ್ದೇನೆ. ಈಗ ಎಣ್ಣೆ ಹಚ್ಚಿ ಆದಮೇಲೆ ಇದನ್ನು ಈಗ ನಾವು ತೆಳ್ಳಗೆ ಮಾಡಿಕೊಳ್ಬೇಕು. ಈಗ ಹಂಚು ಬಿಸಿ ಆಯಿತು. ಈಗ ನೋಡಿ, ಹಾಕಿ ತೆಳ್ಳಗೆ ಬಿಡಿಸ್ಕೊಳ್ಬೇಕು. ತೆಳ್ಳಗೆ ಹೀಗೆ ಬಿಡಿಸ್ಕೊಂಡು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಹಾಗೆ ಮಗ್ಚಾಕಿಕೊಂಡು ಚೆನ್ನಾಗಿ ಬೇಯಿಸ್ಬೇಕು ನಾವು. ಸರಿ ಬೆಂದ ಮೇಲೆ ಚೆನ್ನಾಗಿ ನೋಡಿ, ಕಲ್ಲರ್ ಬರಬೇಕು ಅಂತಲ್ಲ, ಕಲ್ಲರ್ ಬರದಿದ್ದರೂ ಬೇಯೋದು ಚೆನ್ನಾಗಿ ಬೇಯಬೇಕು. ಯಾಕಂದರೆ ಅದು ಕುಚ್ಚಲಕ್ಕಿದು ಮಾಡಿದ್ದೇವಲ್ಲ, ಅದಕ್ಕೆ ಅದು ಟೇಸ್ಟ್ ಕೂಡ ಡಿಫ್ರೆಂಟ್ ಇರುತ್ತೆ. ಹೀಗೆ ಒಮ್ಮೆ ಮಾಡಿ ನೋಡಿ. ದಿನ ಒಂದೇ ಥರ ಮಾಡಿ ತಿನ್ನೋದಕ್ಕಿಂತ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆರೋಗ್ಯಕ್ಕೆ ಬೇಕಾದದ್ದೇ ಹಾಕಿದ್ದೇವೆ. ಎಣ್ಣೆ ಜಾಸ್ತಿ ಬೇಕಿದ್ದವರು ಬೇಕಾದರೆ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕೂಡ ಕಾಯಿಸ್ಬೋದು. ಇಲ್ಲದಿದ್ದರೆ ಎಣ್ಣೆ ಹಾಕದೇ ಬೇಕಾದರೆ ಹಾಕದೇನೂ ಕಾಯಿಸ್ಕೊಳ್ಬೋದು. ಈ ರೀತಿ ಮಾಡಿ ತುಂಬ ಚೆನ್ನಾಗಿರುತ್ತದೆ. ನಾವು ಅಕ್ಕಿನ ರುಬ್ಬಿ ಆದಮೇಲೆ ಇಟ್ಕೊಳ್ಳುವ ಅವಶ್ಯಕತೆ ಇಲ್ಲ. ಅಕ್ಕಿ ರುಬ್ಬಿ ಆದ ತಕ್ಷಣವೇ ಮಾಡ್ಕೊಳ್ಬೋದು. ಅಂದರೆ ಬೆಳಗ್ಗೆ ತಿಂಡಿಗೆ ಮಾಡ್ಬೋದು, ಹಾಗೆ ಸಂಜೆನೂ ಮಾಡ್ಕೊಳ್ಬೋದು. ಹಾಗೆ ಇದು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು. ಅಂದರೆ ಇಟ್ಕೊಳ್ಬೇಕಾಗಿಲ್ಲಲ್ಲ, ಬೇಗ ಆಗ್ತದೆ, ಬೇಗ ಮಾಡ್ಕೊಳ್ಬೋದು. ಅದಕ್ಕೆ ಕಾಯುವ ಅಗತ್ಯ ಇಲ್ಲ. ನೋಡಿ, ಈಗೆಲ್ಲ ಮಾಡಿ ಆಯಿತು. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಲ್ಲ. ತೆಳ್ಳಗೆ ಮಾಡ್ಕೊಂಡಿದ್ದೀನಿ ನೋಡಿ. ಹೀಗೆ ನೀವು ಕೂಡ ತೆಳ್ಳಗೆ ಮಾಡ್ಕೊಳ್ಳಿ. ನೋಡಿ, ತುಂಬ ಚೆನ್ನಾಗಿ ತೆಳ್ಳಗೆ ಬಂದಿದೆ. ಈ ರೀತಿ ತುಂಬ ಚೆನ್ನಾಗಿದೆ. ನೀವು ಕೂಡ ಹಾಗೆ ಮಾಡ್ಕೊಳ್ಳಿ. ತೆಳ್ಳನೆ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ ಸೊಪ್ಪು, ಜೀರಿಗೆ, ಕಚ್ಚುವಾಗ ನೀರುಳ್ಳಿ, ಇದೆಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ತುಂಬ ಟೇಸ್ಟಿಯಾಗಿದೆ. ನೋಡಿ, ಮಾಡಿ ತಿನ್ನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್. ಇದಕ್ಕೆ ಕಾಂಬಿನೇಷನ್ ಅಂದರೆ ಕೆಂಪು ಚಟ್ನಿ ತುಂಬ ಚೆನ್ನಾಗಿರ್ತದೆ. ಹಾಗೆ ಚಟ್ನಿ ಕೂಡ ಚೆನ್ನಾಗಿರ್ತದೆ.
ನಾನಿಲ್ಲಿ ಆಲೂಗೆಡ್ಡೆ ಮತ್ತು ಬೀನ್ಸ್ ಹಾಕಿ ಗಸಿ ಮಾಡಿದ್ದೇನೆ. ಅದು ಕೂಡ ತುಂಬ ಚೆನ್ನಾಗಿರ್ತದೆ, ಆಗ್ತದೆ. ಅಂದರೆ ಅದಕ್ಕೆ ಯಾವುದು ಬೇಕಾಗುವುದಿಲ್ಲ, ಅದಕ್ಕೆ ಎಲ್ಲ ಹಾಕಿದ್ದೇವಲ್ಲ ನಾವು, ಹಾಗಾಗಿ ತುಂಬ ಚೆನ್ನಾಗಿರ್ತದೆ. ಹಾಗೆ ತಿನ್ಬೋದು. ನೋಡಿ, ಮಾಡಿ, ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೇಗೆ ಆಗಿದೆ ಅಂತ ನೀವು ಕಮೆಂಟ್ ಮೂಲಕ ನನಗೆ ತಿಳಿಸ್ಬೇಕು. ಇಲ್ಲದಿದ್ದರೆ ನನಗೆ ಗೊತ್ತಾಗೋದಿಲ್ವಲ್ಲ. ನನಗೆ ತುಂಬ ಚೆನ್ನಾಗಿದೆ, ನಿಮಗೆ ಚೆನ್ನಾಗಿದೆ ಅಂತ ಅಂದ್ಕೊಳ್ತೇನೆ. ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೇನೆ. ಬಾಯ್.